ಸದಾ ಒಂದಲ್ಲ ಒಂದು ವಿವಾದಿತ ಹೇಳಿಕೆ ನೀಡುತ್ತಾ ಸುದ್ದಿಯಾಗುತ್ತಿರುವ ಚಲನಚಿತ್ರ ನಿರ್ಮಾಪಕ ನಿರ್ದೇಶಕ ರಾಮ್ ಗೋಪಾಲ ವರ್ಮಾ ಇದೀಗ ಸ್ಟಾರ್ ನಟ ನಟಿಯರ ವಿವಾಹ ವಿಚ್ಛೇದನದ ಬಗ್ಗೆ ನೀಡಿರುವ ಹೇಳಿಕೆ ಚರ್ಚೆಗೀಡಾಗಿದೆ. ಮದುವೆಯಾಗುವುದಕ್ಕಿಂತ ವೇಗವಾಗಿ ಮಾಡುವ ಮತ್ತೊಂದು ಕೊಲೆ ಪ್ರಯತ್ನ ಯಾವುದೂ ಇಲ್ಲ. ಪ್ರೀತಿ ಇರುವವರೆಗೆ ಪ್ರೀತಿಸುವುದು ಸಂತಸದ ಮಹಾನ್ ರಹಸ್ಯ. ನಂತರ ಮದುವೆ ಎಂಬ ಜೈಲು ಸೇರುವ ಬದಲು ಪ್ರೀತಿಯಿಂದ ಹೊರಬರುವುದು ಉತ್ತಮ ನಿರ್ಧಾರ. ಮದುವೆ ಮೇಲಿನ ಪ್ರೀತಿ ಕೇವಲ 3 ರಿಂದ 5 ದಿನಗಳು ಮಾತ್ರ ಉಳಿಯುತ್ತದೆ ಎಂದಿದ್ದಾರೆ. ಬುದ್ಧಿವಂತ ಜನರು ಪ್ರೀತಿ ಮಾಡುತ್ತಾರೆ ಮತ್ತು ಮೂರ್ಖರು ಮಾತ್ರ ಮದುವೆ ಬಂಧನಕ್ಕೆ ಒಳಗಾಗುತ್ತಾರೆ. ವಿಮೋಚನೆಯನ್ನು ಪಡೆಯುವ ಸಂದರ್ಭವನ್ನು ಸಂಗೀತದೊಂದಿಗೆ ಆಚರಿಸಬೇಕು. ಅತೃಪ್ತಿ ಮತ್ತು ದುಃಖದ ಚಕ್ರವನ್ನು ಪ್ರಚುರಪಡಿಸುವಲ್ಲಿ ನಮ್ಮ ಪೂರ್ವಜರು ಸಮಾಜದ ಮೇಲೆ ಹೇರಿದ ಅತ್ಯಂತ ಕೆಟ್ಟ ಪದ್ಧತಿ ಮದುವೆಯಾಗಿದೆ ಎಂದು ಹೇಳಿದ್ದಾರೆ. ಕಲ್ಪತರು, ನಾಡಿನ ಹೆಮ್ಮೆ, ನಾವು ಕಂಡ ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಸಾವಿರಾರು ಬಡಮಕ್ಕಳ ಅನ್ನದಾತ, ಅಕ್ಷರದಾತ, ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಪುಣ್ಯ ಸ್ಮರಣೆಯ ಭಾವಪೂರ್ಣ ನಮನಗಳು. ನಮ್ಮ ತುಮಕೂರು.com ಡಿಜಿಟಲ್ ಸುದ್ದಿ ಮಾಧ್ಯಮ ತುಮಕೂರು ಮತ್ತು ಗೋಲನಾ ಎಂಟರ್ಪ್ರೈಸಸ್ ತುಮಕೂರು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumukoru.com ಗೆ ಭೇಟಿ ನೀಡಿ.